ಹಾಯ್ ನಮಸ್ತೆ, ಇದು ಶರಣು ಕಾಮಿಡಿ ಕಮಾಲ್ ವಿಶೇಷ ಕಾರ್ಯಕ್ರಮ. ನಾನು ಕಮಲ್ ನಯನ್. ಇತ್ತೀಚೆಗೆ ಕಾಮಿಡಿ ಸ್ಪೀಚ್ ಒಂದು ಹೊಸ ಟ್ರೆಂಡ್ ಆಗಿದೆ. ಸಾಕಷ್ಟು ಜನ ಕಾಮಿಡಿ ಕಲಾವಿದರು ಕಿರುತೆರೆಗೆ ಬರ್ತಾ ಇದ್ದಾರೆ. ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ನಿಮ್ಮನ್ನ ನಗಿಸ್ಲಿಕ್ಕೆ ಬರ್ತಾ ಇದ್ದಾರೆ ಶರಣು ಎಂ ಕುರ್ನಾಳ್. ಶರಣು ಅವರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುರಡಿ ಗ್ರಾಮದವರು. ಇವರು ವೃತ್ತಿಯಿಂದ ಶಿಕ್ಷಕರು, ಪ್ರವೃತ್ತಿಯಿಂದ ಒಳ್ಳೆಯ ಹಾಸ್ಯ ವಾಗ್ಮಿಗಳು. ಇದುವರೆಗೂ ಸಾಕಷ್ಟು ಹಾಸ್ಯ ಗೋಷ್ಠಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಇದೀಗ ನಿಮ್ಮನ್ನ ನಗೆಗಳಿನಲ್ಲಿ ತೇಲಿಸೋದಕ್ಕೆ ಬರ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಶರಣು ಮೇಷ್ಟ್ರ ಕಾಮಿಡಿ ಕಮಾಲ್ ಹೇಗಿರುತ್ತೆ ನೋಡೋಣ. ಶಪಥಗೈದರೆ ಏನು ಬೇಕಾದರೂ ಮಾಡುವೆ, ಹೂ ಬಾಡಿದರೆ ನೀರು ಬಿಡುವೆ, ನಿಮ್ಮನ್ನು ನಗಿಸಲು ನಾ ಪ್ರಾಣವನ್ನು ಬೇಕಾದರೂ ಬಿಡುವೆ. ನೆನಪಿರಲಿ, ನಾ ಹೋದ ಕಡೆಯಲ್ಲೆಲ್ಲ ಹಿಂಗೇ ರೀಲು ಬಿಡುವೆ. ಸ್ನೇಹಿತರೆ, ನಗು ಜೀವನದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ. ಯಾವಾಗಲೂ ನಗುತ್ತಿರಬೇಕು. ಹಾಗಂತೇಳಿ 24 ಗಂಟೆನೂ ನಕ್ಕರೆ ಬೇರೆ ಅರ್ಥ ಮಾಡ್ಕೊತಾರೆ. ನಗು ನಮ್ಮ ಸಾವನ್ನು ಕೂಡ ಮುಂದೂಡುತ್ತಂತೆ. ಹಾಗಾಗಿ ದಿನನಿತ್ಯದ ಎಷ್ಟೋ ವಿಷಯಗಳನ್ನು ನಾವು ಕ್ಯಾಶುವಲ್ ಆಗಿ ಭಾಳ ಈಸಿಯಾಗಿ ತೊಗೊಂಡು ನಗ್ತಾ ಇರಬೇಕು. ಅಂದರೆ ಲೈಫು ಅರ್ಥಪೂರ್ಣ ಆಗಿರುತ್ತೆ. ನಮ್ಮ ಹಳ್ಳಿ ಕಡೆ, ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಾಗಿರೋದ್ರಿಂದ ಹಳ್ಳಿ ಕಡೆಯಲ್ಲಿ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಬರ್ತಾರೆ. ಸಾಮಾನ್ಯ ಭಾಷೆಯಲ್ಲಿ ಹಾಸ್ಯ ಹೇಗಿರುತ್ತೆ ಅನ್ನೋದನ್ನು ಎದ್ದು ಬಂದವ್ರು ಎದುರಿಗೆ ನಿಂತ್ಕೊಂಡಿರ್ತೀವಿ. ಎದ್ರ ಅಂತ ಕೇಳ್ತಾರೆ. ನಾನು ಹೇಳಿದೆ, ಇಷ್ಟೊತ್ತಿಗೆ ಹೇಳಿಲ್ಲ ಅಂದ್ರೆ ಸುದ್ದಿ ಆಗ್ತಿತ್ತಪ್ಪ, ಉಗಿಯೋರು, ಓರೋರು, ಹಲಿಗೆ ಬಾರಿಸೋರು ಎಲ್ಲರೂ ಬರ್ತಿದ್ರು. ಚಿಕ್ಕ ಚಿಕ್ಕ ಮಾತುಗಳಲ್ಲಿ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಹುಡುಗ ಇದ್ದಾನೆ ರೀ, ಇಷ್ಟು ಜೀವ ತಿಂತಾನೆ. ನಾನು ಮಲಗಿರಬೇಕು, ಆ ಕಡೆ ಈ ಕಡೆ ಒಳಸಾಡಿ ಎಳೆದು ಆಮೇಲೆ ಎಬ್ಬಿಸಿ, ಸರ್ ಮಲಗಿದ್ರಾ? ಮಲಗಿದವನನ್ನು ಎಬ್ಬಿಸಿ ಆಮೇಲೆ ಮಲಗಿದ್ರಾ ಅಂತ ಕೇಳೋದು. ಇನ್ನು ಬೆಳಗ್ಗೆ ಎದ್ದು ನಾನು ಬ್ರಷ್ ಮಾಡ್ತಿದ್ದೀನಿ, ಒಮ್ಮೆ ಬಂದ, ಸರ್ ಬ್ರಷ್ ಮಾಡ್ತಿದ್ದೀರಾ? ನೋಡ್ತಿದ್ದಾನೆ, ಬ್ರಷ್ ಮಾಡ್ತಿದ್ದೀರಾ? ಇಲ್ಲ, ನಿನ್ನೆ ಕೊಪ್ಪಳ ಹೋಗಿದ್ದೆ, ಬರುವಾಗ 1 ಲೀಟ್ರ್ ಹಾಲು ತಂದಿದ್ನಪ್ಪ, ಕುಡಿಯಾಕತ್ತೀನಿ, ಉಕ್ಕಿ ಬರಾಕತ್ತೆ ಹೊರಗೆ, ಬ್ರಷ್ ತಗೊಂಡು ಒಳಗೆ ತುರುಕಾಕತ್ತೀನಿ ಅಂತ ಹೇಳಿದೆ. ಇದಕ್ಕಿಂತ ಇನ್ನೂ ಹೆಂಗೆ ಕೇಳ್ತಾರಂದ್ರೆ, ಪಾಪ ಸತ್ತಿರೋ ಮನೆಯಲ್ಲಿ ಅವು ಪಾಪ ಆಡಾಡ್ಕೊಂಡು ಅಳತಿರ್ತವೆ, ಅವ್ರ ಮುಂದೆ ನಿಂತ್ಕೊಂಡು ಸ್ಟೈಲಾಗಿ ಸತ್ತಾರ, ಒತ್ಕೊಂಡು ಹೊಂಟಿರ್ತಾರ ಚಟದಾಗ ಹಾಕ್ಕೊಂಡು. ಅವಾಗ ಹೋಗಿ ನಿಂತ್ಕೊಂಡು ಸತ್ತಾರನ? ಇಲ್ಲ, ಅವಾಗ ಮಲ್ಕೊಳಂಗಾಗೈತಿ, ನಮಗೆ ಹೊತ್ಕೊಂಡು ಹೋಗಂಗಾಗೈತಿ, ನೀ ಮಲ್ಕೊಂತೇನಂತ ಕೇಳ್ಬೇಕು ಅವ್ರಿಗೆ. ಇದಕ್ಕಿನ್ನ ಸ್ನೇಹಿತರೆ, ನಮ್ಮ ನಿತ್ಯ ಜೀವನದಲ್ಲಿ ಹೇಗಿರ್ತವೆ ಅಂದರೆ, ಈ ಅಡ್ರೆಸ್ ಎಲ್ಲಿ ಬರ್ತೀರಿ ಅಂತ ಕೇಳ್ತಾರೆ. ಅದು ಎಲ್ಲಿ ಬರೋಂಗಿಲ್ಲ ತಮ್ಮ, ಅಲ್ಲೇ ಇರ್ತೈತಿ. ಕೇಳೋ ರೀತಿ ಒಳಗೆ, ಸರಿ ಈ ಅಡ್ರೆಸ್ಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು? ನಾನು ಒಮ್ಮೆ ಕೇಳಿದೆ ಒಬ್ಬವನ್ನ. ಫಸ್ಟ್ ಟೈಮ್ ಉಡುಪಿಗೆ ಹೋಗಿದ್ದೆ, ಒಬ್ರನ್ನ ಕೇಳಿದೆ, ಮಾರಾಯರೇ ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಅವ್ರು ಹೇಳಿದೆ ಹೇಗೆ ಗೊತ್ತಾ, ಒಂದು ಕೆಲಸ ಮಾಡಿ, ಸ್ಟ್ರೇಟಾಗಿ ಹೋಗಿ ಬಲಗಡೆ ಒಳ್ಳಿ ಒಂದು ಕೆಲಸ ಮಾಡಿ. ಅಡ್ರೆಸ್ ಕೇಳಿದ ತಪ್ಪಿಗೆ ನಾನು ಒಂದು ಕೆಲಸ ಮಾಡಬೇಕಲ್ಲಿ. ಸ್ಟ್ರೇಟಾಗಿ ಹೋಗಿ ಬಲಗಡೆ ಒಳ್ಳಿ, ಅಲ್ಲಿ 3 ಗಿಡ ಬರ್ತವೆ. ಆ 3 ಗಿಡದ ಪಕ್ಕದಷ್ಟು 1ನೇ ಗಿಡ ಬಿಡಿ, 2ನೇ ಗಿಡ ಬಿಡಿ, 3ನೇ ಗಿಡದ ಪಕ್ಕದಲ್ಲಿ ಅಷ್ಟು ಹೋಗಿ, ಅಲ್ಲಿ 3 ಬಿಲ್ಡಿಂಗ್ ಬರ್ತವೆ. 1ನೇ ಬಿಲ್ಡಿಂಗ್ ಬಿಡಿ, 2ನೇ ಬಿಲ್ಡಿಂಗ್ ಬಿಡಿ, 3ನೇ ಬಿಲ್ಡಿಂಗ್ ಪಕ್ಕದಲ್ಲಿ ಅಷ್ಟು ಹೋಗ್ರಿ. ಅಲ್ಲಿ 3 ದೊಡ್ಡ ಮನೆಗಳಿದ್ದಾವೆ. ಆ 1ನೇ ಮನೆ ಬಿಡಿ, 2ನೇ ಮನೆ ಬಿಡಿ, 3ನೇ ಮನೆ ಒಳಗೆ ಹೋಗ್ರಿ. ಆ ಮನೆಯೊಳಗೆ 3 ದೊಡ್ಡ ಬಾಗಿಲು ಇದ್ದಾವೆ. 1ನೇ ಬಾಗಿಲು ತೆಗೀರಿ, 2ನೇ ಬಾಗಿಲು ತೆಗೀರಿ, 3ನೇ ಬಾಗಿಲು ತೆಗೀರಿ. 3ನೇ ಬಾಗಿಲು ತೆಗೆದ ಮೇಲೆ ನಿಮಗೆ 3 ರೂಮ್ಗಳು ಸಿಗ್ತವೆ. 3 ರೂಮ್ಗಳಲ್ಲಿ 1ನೇ ರೂಮ್ ಬಿಡಿ, 2ನೇ ರೂಮ್ ಬಿಡಿ, 3ನೇ ರೂಮನ್ನು ಓಪನ್ ಮಾಡಿ. ಆ 3ನೇ ರೂಮಲ್ಲಿ 3 ಟ್ರಂಕ್ಗಳಿದ್ದಾವೆ. ಅದ್ರಾಗ 1ನೇ ಟ್ರಂಕ್ ಬಿಡ್ರಿ, 2ನೇ ಟ್ರಂಕ್ ಬಿಡ್ರಿ, 3ನೇ ಟ್ರಂಕ್ ಓಪನ್ ಮಾಡಿರಿ. ಅದ್ರಾಗ 3 ದೇವ್ರ ಫೋಟೋ ಅದಾವ. ಆ 3 ದೇವ್ರ ಫೋಟೋದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ ಈ ಅಡ್ರೆಸ್ ಗೊತ್ತಿಲ್ಲ. ಏನು ಮಾಡೋದು ಸ್ನೇಹಿತರೆ? ಒಮ್ಮೆ ಕೊಪ್ಪಳದ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೆ ನಾನು. ಒಬ್ಬ ಬಂದ, ಸರ್ ಕುದುರೆ ಮೂತಿ ಎಷ್ಟಾಗುತ್ತೆ? ನಾನಂದೆ, ಕತ್ತಿ ಮೂತಿಗಿನ್ನ ಸ್ವಲ್ಪ ದೊಡ್ಡದಾಗ್ಬೋದಪ್ಪ. ಅಲ್ಲ, ಕುದುರೆ ಮೋತಿಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಹೇಳ್ಬೋದು. ಇನ್ನೊಬ್ಬ ಅದೇ ಟೈಮಲ್ಲಿ ಬಂದ, ಸರ್ ಬಸ್ ಎಷ್ಟಕ್ಕೆ ಬರ್ತೀರಿ? ಒಂದು 70-80 ಲಕ್ಷ ಕೊಟ್ಟರು ಬರ್ಬೋದೇನಪ್ಪ. ನೋಡಿ ಸ್ನೇಹಿತರೆ, ನಾವು ಕೇಳ್ತಕ್ಕಂಥ ಮಾತುಗಳಲ್ಲಿ ಆಸೆ ಹೆಂಗಿರುತ್ತೆ. ಬಸ್ ಎಷ್ಟು ಗಂಟೆಗೆ ಬರುತ್ತೆ ಅಂದರೆ ಕರೆಕ್ಟಾಗಿ ಹೇಳ್ಬೋದು. ನಾವು ಮಾತಲ್ಲೇ ಕೆಲವೊಂದಿಷ್ಟು ಆಸೆಗಳನ್ನು ಹುಡುಕಿ ಬರೆದಿಟ್ಕೊಂಡಿರ್ತೀವಿ. ಇನ್ನು ಇದಿಷ್ಟು ಆದರೆ ನಮ್ಮ ನಿತ್ಯ ಜೀವನದಲ್ಲಿ ಆಗ್ತಕ್ಕಂಥ ಘಟನೆಗಳು. ಈಗ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿರೋದ್ರಿಂದ ಆ ಶಾಲಾ ಮಕ್ಕಳಲ್ಲಿ ಇಷ್ಟು ಕಲರ್ಫುಲ್ ಜೀವನ ಇರುತ್ತೆ. ಅವ್ರು ಕೇಳ್ತಕ್ಕಂಥ ಮಾತುಗಳು, ಆಡ್ತಕ್ಕಂಥ ರೀತಿಗಳಲ್ಲೇ ನಮಗೆ ಸಾಕಷ್ಟು ಆಸೆಗಳು ಸಿಗುತ್ತೆ. ನಾವೇನಾದರೂ ಹೆಚ್ಚಿನ ಶಾಣೆರಾಗಕ್ಕೆ ಹೋದರೆ ಆ ಮಕ್ಕಳ ಕೈಯಲ್ಲಿ ಹೇಗೆ ಕೆಲವೊಂದು ಟೈಮು ಪೆದ್ದು ಆಗ್ತೀವಿ ಅನ್ನೋದಕ್ಕೆ.
ಒಮ್ಮೆ ನಾನು ಶಾಲೆಗೆ 9 ಗಂಟೆಗೆ ಬೆಳಗ್ಗೆ ಹೋದೆ, ಹೋಗಿ ಮಕ್ಕಳಿಗೆಲ್ಲ ಕಸ ಅನ್ರಿ ಸ್ವಚ್ಛ ಮಾಡಿರಿ ಅಂತ ಹೇಳಿದೆ. ಒಬ್ಬನು ಓಡಿ ಬಂದ, ಇಷ್ಟು ಫಾಸ್ಟ್ ಓಡಿ ಬಂದ ಹೇಳ್ತೀನಿ ನಿಮಗೆ. ಬಂದು ಸರ್ ನಾನು ಇವತ್ತು ಕೋಳಿ ಮೊಟ್ಟೆ ಇಡೋದು ನೋಡಿದೆ ಸರ್ ಅಂದ. ಚೆನ್ನಾಗಾಯ್ತು ಹೋಗಪ್ಪ ಅಂದೆ. ಅವನು 5 ನಿಮಿಷ ಬಿಟ್ಟು ತಿರ್ಗಾ ಬಂದ, ಸರ್ ನಾನು ಇವತ್ತು ಕೋಳಿ ಮೊಟ್ಟೆ ಇಡೋದು ನೋಡಿದೆ ಸರ್ ಅಂದ. ಲೇ ಚೆನ್ನಾಗಾಯ್ತು ಹೋಗ್ಲೇ ಅಂತ ಹೇಳಿದೆ. ಅವ್ನು 10 ನಿಮಿಷ ಬಿಟ್ಟು ಹೇಳ್ತೀನಿ ನಿಮಗೆ, ಮತ್ತೆ ಬಂದ, ಸರ್ ನಾನು ಇವತ್ತು ಕೋಳಿ ಮೊಟ್ಟೆ ಇಡೋದು ನೋಡಿದೆ ಸರ್ ಅಂದ. ನನಗೆ ಸಿಟ್ಟು ಬಂದ್ಬಿಡ್ತು. ಲೇ ಹೇಳಿದ್ದನ್ನೇ ಎಷ್ಟು ಸರಿ ಹೇಳ್ತಿ, ಕೋಳಿ ಮೊಟ್ಟೆ ಇಡೋದೇನು ದೊಡ್ಡಗದ್ದನ ಮಗನ, ಹೋಗೋ ಕಡೆ ಅಂತ ಹೇಳಿದೆ. ಏನು ಅನ್ಬೇಕ್ರಿ ವಾಪಸ್ ನನಗೆ, ಸರ ಕೋಳಿ ಮೊಟ್ಟೆ ಇಡೋದು ದೊಡ್ಡಗದ್ದನ್ರಿ, ನೀವು ಇಟ್ಟು ತೋರಿಸ್ರಿ ನೋಡ್ರಗನ ಅಂದ. ಮಕ್ಕಳ ಮಾತುಗಳು ಹೆಂಗಿರ್ತವೆ ಹೇಳೋಕ್ಕಾಗಲ್ಲ. ಹೀಗಾಗಿ ಸ್ನೇಹಿತರೆ, ಒಮ್ಮೆ ಹೈಸ್ಕೂಲಲ್ಲಿ ನನ್ನದೊಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ ಹೋಗಿದ್ದೆ. ವಾಪಸ್ ಬರುವಾಗ ನನ್ನ ಚಪ್ಪಲಿ ಕಿತ್ತೋಗ್ಬಿಡ್ತು. ಬ್ಯಾಡಲೇ ಅಂದರೂ ಕೇಳಿಲ್ಲ ನಮ್ಮ 4ನೇ ಕ್ಲಾಸ್ ಹುಡುಗ ಚಂದ್ರ ಅಂತೇಳಿ. ಸರ ನೀವೇನು ಚಿಂತೆ ಮಾಡಬೇಡ್ರಿ, ನೀವು ಮೀಟಿಂಗ್ ಹೋಗ್ರಿ, ನಾನು ಚಪ್ಪಲಿ ಹೋಗಿ ಒಂದು ಮಳೆ ಹೊಡ್ಕೊಂಬರ್ತೀನಿ ಅದಕ್ಕೆ ಅಂತ ತೊಗೊಂಡೋಗಿ ಹೊಡ್ಕೊಂಬರ್ತೀನಿ ಅಂತ ತೊಗೊಂಡು ಹೋಗೇ ಬಿಟ್ಟ ಕಾಲಲ್ಲಿ ಹಾಕ್ಕೊಂಡು. ನಾನು ಹೋಗಿ ನೀವು ಮೀಟಿಂಗಲ್ಲಿ ಕೂತೀನಿ, ಇವ ಎಲ್ಲಿ ಬಂದುಬಿಡ್ತಾನೆ ಏನಂತ ನಾನು ಮರ್ತಾ ಬಿಟ್ಟಿನಿ. ನಾನು ಆಮೇಲೆ ಎಷ್ಟೊತ್ತಾಯ್ತು ಬಂದ ಮೇಲೆ ಆದರೂ ಮಾತಾಡೋ ರೀತಿ ಪಾಪ ಅವನಿಗೆ ಗೊತ್ತಿಲ್ಲ. ಸೀದಾ ಓಡಿ ಬಂದ ನಾನು ಸರ ಅಂದ. ಯಾಕೆ ಲೇತಮ್ಮ ಅಂತ ನಾನು ಹಿಂಗೆ ನೋಡಿದೆ. ಎಲ್ಲರೂ ಕೂತಿದ್ದಾರೆ ಅಲ್ಲಿ, ನಮ್ಮ ಹೆಡ್ ಮಾಸ್ಟ್ರು ಓಸರು ಕೂತಿದ್ದಾರೆ. ಏನು ಅನ್ಬೇಕು ಅವನು, ಸರ ಚಪ್ಪಲಿ ತಗೊಂಡು ಶಾಲೆಗೆ ಹೋಗಿದ್ದೆ, ನೀವು ಅಲ್ಲಿದ್ದಿಲ್ಲ, ಇಲ್ಲಿಗೆ ಬಂದೀನಿ ಅಂದ. ಅಲ್ಲಿ ಕುಂತವ್ರು ಏನು ಅನ್ಕೊಂಡಿರ್ಬೋದು ನಮಗೆ, ಈ ಮಾಸ್ತರ್ ಏನು ಮಾಡಿರ್ಬೋದು, ಪಾಪ ಹುಡುಗ ಸೈ ಚಪ್ಪಲಿ ತಗೊಂಡು ಬಂದಾನಂದ್ರೆ. ಪಾಠ ಮಾಡ್ತಿದ್ದೆ ಸ್ನೇಹಿತರೆ ಕ್ಲಾಸಲ್ಲಿ. ಗಣಿತ ಪಾಠ ಮಾಡುವಾಗ ನೋಡಿತಮ್ಮ ಇಲ್ಲಿ 4 ಸೇಬು ಇದ್ದಾವೆ, ಇಲ್ಲಿ 4 ಬಾಳೆಹಣ್ಣು ಇದ್ದಾವೆ ಅನ್ನಕತ್ತಿದ್ದೆ. ಸರ ಏನೂ ಇಲ್ಲ ಅಂದವ. ಲೇ ಅನ್ಕೊಳ್ಳೆ ನಿಮ್ಮಪ್ಪ ಮನೆ ಗಂಟು ಏನು ಹೋಗುತ್ತಾ ಅಂದೆ. ಸರಿ ಸರ್, ಇಲ್ಲಿ 4 ಸೇಬು ಇದ್ದಾವೆ, ಇಲ್ಲಿ 4 ಬಾಳೆಹಣ್ಣು ಇದ್ದಾವೆ, ಅಲ್ಲಿ 3 ದ್ರಾಕ್ಷಿ ಇದ್ದಾವೆ, ಇವೆಲ್ಲ ಸೇರಿಸಿದ್ರೆ ಎಷ್ಟಾಯಿತು ಅಂತ ಅಂದೆ. 4 1 4 1 3 ಸರ್ 15 ಆಗತ್ತೆ ರೀ ಅಂದವ. ಲೇ ಮಗನೇ 15 ಹೆಂಗಾಗತ್ಲೆ, ಅದು 4 ಇದು 4 ಇದು 3 11 ಆಗೋದಿಲ್ಲೇನೋ ಅಂದೆ. ಅನ್ಕೊಳ್ರಿ 15 ಅನ್ಕೊಳ್ರಿ, ನಿಮ್ಮ ಅಪ್ಪ ಮನೆ ಗಂಟೆ ಏನು ಹೋಗುತ್ತಾ ಅನ್ಬೇಕಾ ವಾಪಸ್. ಹೆಂಗೆ ವಾಪಸ್ ಹತ್ರ ಬರ್ತಾವ ಗೊತ್ತಾಗಂಗಿಲ್ಲ. ಒಮ್ಮೆ ನಾನು ಈಗ ಸ್ನೇಹಿತರೆ ಕ್ಲಾಸಲ್ಲಿ ಪಾಠ ಮಾಡುವಾಗ ನೋಡೋಣ ನಮ್ಮ ಮಕ್ಕಳು ಹೆಂಗೆ ಬೇರೆ ಬೇರೆ ವಿಚಾರಗಳನ್ನ ಹೆಂಗೆ ಮಾಡ್ತಾರ ಅಂತೇಳಿ ಕೇಳ್ಕೊಳಕ್ಕೆ. ಮಕ್ಕಳೇ, ಸಮುದ್ರದ ಮಧ್ಯದಲ್ಲಿ ನಾವೇನಾದರೂ ಸೇಬು ಹಣ್ಣಿನ ಗಿಡವನ್ನು ನೆಟ್ಬಿಟ್ರೆ ನೀವು ಸೇಬು ಹಣ್ಣನ್ನು ಹೆಂಗೆ ಹರ್ಕೊಂಬರ್ತೀರಪ್ಪ ಅಂತ ಕೇಳಿದೆ. ಅದಕ್ಕೆ ಒಬ್ಬ ಸಡನ್ಲಿ ಎದ್ಬಿಟ್ರಿ ಹಿಂದಿಂದ. ಏನಂತ ಹೇಳ್ಬೇಕು, ಸರ ನಾನು ಪಕ್ಷಿಯಾಗಿ ರೆಕ್ಕೆ ಕಟ್ಕೊಂಡೋಗಿ ಹರ್ಕೊಂಬರ್ತೀನಿ ರೀ ಅಂತ ಅಂದ. ನನಗೆ ಸಿಟ್ಟ ಬಂತು. ಲೇ ಮಗನೇ, ರೆಕ್ಕೆ ನಿಮ್ಮ ಅಪ್ಪ ಕಟ್ತಾನೆ ಅಲ್ಲೇ. ಏನು ಚಂದ ಹೇಳಿನ್ರಿ ವಾಪಸ್, ಸರ ಸಮುದ್ರದ ನಡುಕ್ಕೆ ಸೇಬು ಹಣ್ಣಿನ ಗಿಡ ನಿಮ್ಮ ಅಜ್ಜಿ ನೆಟ್ಟು ಬಂದಿರ್ತಾನೇನ್ರಿ ಹೋಗಿ ಅಂದ. ಹೆಂಗಾಗಿರ್ಬೇಕು ನನಗೆ. ಸ್ನೇಹಿತರೆ, ಕ್ಲಾಸಲ್ಲಿ ಒಮ್ಮೆ ಓದ ತಕ್ಷಣ ನಿಂತ್ಕೊಂಡು ಮಕ್ಳಿಗೆ ಕೇಳಿದೆ, ಮಕ್ಕಳೇ ಪಾಠ ಎಲ್ಲಿಗೆ ಬಂದಿತ್ತು? ಹಿಂದಿಂದ ಎಷ್ಟು ಸಡನ್ಲಿ ಆನ್ಸರ್ ಬಂತು ಗೊತ್ತಾ, ಸರ ಕುತ್ತಿಗೆ ಬಂದಿತ್ತು ರೀ ಅಂದವ. ನನ್ನ ಪಾಠ ಕೇಳ್ಕೊಂತ ಮಕ್ಕಂಬಿಟ್ಟಿದ್ದವ. ಮಗ್ಳಿದವನು ಎಬಸ್ಲೆ ಅವನ್ನ ಅಂತ ಹೇಳಿದೆ. ಏನು ಅನ್ಬೇಕವ, ಸರ ಪಾಠ ಮಾಡಿ ಮಗಸಕ್ಕಾದ್ರೆ ನೀವು ಎಬ್ಸಕ್ಕೆ ನಾನು ಅನ್ರಿ ಅಂದ. ಆಯ್ತು ಎಬಸ್ಲೆ, ಏನಾಗಲಿ ಒಂದು ಎಬಸ್ಲೆ ಅಂತೇಳಿ ಎದ್ದವು ಕೇಳಿದೆ. ಯಾಕೆ ಲೇ ಮಗನೇ ಯಾಕೆ ಮಲ್ಕೊಂಡಿ ಅಂತ ಅಂದೆ. ಸುಮ್ಮನೆ ಇದ್ದ. ಶಾಲೆಗೆ ಎದಕ್ಕೆ ಬರ್ತೀನಿ ಅಂದೆ. ಸರ್ ವಿದ್ಯಾಸಲಹೆ ಬರ್ತೀನಿ ರೀ ಅಂದೆ. ಮತ್ತೆ ಯಾಕೆ ಮಕ್ಕೊಂಡಿ ಅಂದೆ. ಸರ್ ಇವತ್ತು ವಿದ್ಯಾ ಬಂದಿಲ್ಲ ರೀ ಅದಕ್ಕೆ ಮಕ್ಕೊಂಡಿನ ಅಂದವ. ಇವು ಶಾಲೆಯೊಳಗೆ ನಿತ್ಯ ನಾವು ಅನುಭವಿಸ್ತಕ್ಕಂಥವು. ಭಾಳ ಮಕ್ಕಳು ನಾಲ್ಗೆ ಆಟಿಗೆ ಫಿಲ್ಟರ್ ಇರಲ್ಲ, ಮನಸ್ಸಲ್ಲಿ ಏನು ಅನ್ಸುತ್ತೆ ಅಂದು ಬಾಯಲ್ಲಿ ಇಳೇ ಬಿಡ್ತಾರೆ. ಒಮ್ಮೆ ನೋಡೋಣ ಮಕ್ಕಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತೇಳಿ. ಮಕ್ಕಳೇ, ನಿಮಗೇನಾದರೂ ದೇವರು ಪ್ರತ್ಯಕ್ಷ ಆಗಿ 3 ವರ ಕೇಳ್ರಿ ಅಂದ್ರೆ ಏನು ಕೇಳ್ತೀರಪ್ಪ ಅಂದೆ. ಇಷ್ಟು ಚಂದ ಆನ್ಸರ್ ಕೊಟ್ಟೊಬ್ಬವ, ಸರ ನಾನು ದೊಡ್ಡ ಬಂಗ್ಲೆ ಕೇಳ್ತೀನಿ, 1 kg ಬಂಗಾರ ಕೇಳ್ತೀನಿ, ಒಂದು ದೊಡ್ಡ ಕಾರ್ ಕೇಳ್ತೀನಿ, ಒಂದು i5 ಬೈಕ್ ಕೇಳ್ತೀನಿ ಅಂದ. ಲೇ ಹುಚ್ಚ, ದೇವ್ರು ಪ್ರತ್ಯಕ್ಷ ಆಗಿರ್ತಾನ, ಸ್ವಲ್ಪ ವಿದ್ಯೆ ಬುದ್ಧಿ ಒಳ್ಳೆ ಗುಣ ಕೊಡು ಅಂತ ಕೇಳ್ಬೇಕನ್ಲೆ ಅಂತ ನಾನಂದೆ. ಸರ್ ನೀವೇನು ಕೇಳ್ತೀರಿ ಅಂದವ ನನಗೆ. ನೋಡಪ್ಪ, ನನಗೇನಾದರೂ ದೇವ್ರು ಪ್ರತ್ಯಕ್ಷ ಆದ್ರೆ, ದೇವರೇ ನನಗೆ ಬುದ್ಧಿ ವಿದ್ಯೆ ಒಳ್ಳೆಯ ಗುಣ ಇವನ್ನೆಲ್ಲ ಕೊಡು ಅಂತೀನಿ ಅಂತ ಅಂದೆ. ಏನು ಅನ್ಬೇಕ್ರಿ ಅವ, ಸರ ಯಾರ್ಯಾರ ಹತ್ರ ಏನೇನು ಇರಂಗಿಲ್ಲ ಅವ್ನು ಕೇಳ್ಕೊಂತ ತರಬಿಡ್ರಿ ಅಂದ. ಹೆಂಗಾಗಿರ್ಬೇಕು ನನಗೆ. ಹೋಗ್ಲಿ ಇದ್ರಾಗೇನು ಬೇಡ. ಒಮ್ಮೆ ಹಾಡಿನ ಸ್ಪರ್ಧೆ, ಮೊನ್ನೆ ಜನವರಿ 26 ಗಣರಾಜ್ಯೋತ್ಸವದ ಪ್ರಯುಕ್ತ ಹಾಡಿನ ಸ್ಪರ್ಧೆ ಇಟ್ಟಿದ್ದೆ. ಯಾರು ಚೆನ್ನಾಗಿ ಹಾಡ್ತಾರೋ ಅವ್ರಿಗೆ ಪ್ರೈಸ್ ಕೊಡ್ತೀನಪ್ಪ, ಚೆನ್ನಾಗಿ ಹಾಡ್ರಿ ಅಂತೇಳಿ. ಬಂದ ಒಬ್ಬ ಫಸ್ಟ್, ಸರ ನಾನು ಒಳ್ಳೆ ಸಿಂಗರ್ ಅದೀನಿ ರೀ, ಭಾಳ ಚೆಂದಾಗಿ ಹಾಡ್ತೀನಿ ಅಂದ. ಹಾಡ್ಲಿ ತಮ್ಮ, ಯಾವ್ದು ಹಾಡ್ತೀನಿ? ಸರ್ ನಾನು ಪ್ರಾರ್ಥನೆ ಗೀತೆ ಹಾಡ್ತೀನಿ ರೀ ಅಂದ. ಹಾಡಪ್ಪ ನೋಡೋಣ ಅಂದೆ. ಶುರು ಮಾಡಿದ್ರಿ ಅವ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿಗೆ ಕಲ್ಪತರು ನೀನೇ,
ಏಳು ಗುಡ್ಡದ ಎಲ್ಲವ್ವ ನಿನಗೆ ವಂದನೆ, ನಂಬಿದವರ ಪಾಲಿಗೆ ಕಲ್ಪತರು ನೀನೆ. ಮೈಲಾರ ಲಿಂಗಪ್ಪ ನಿನಗೆ ವಂದನೆ, ನಂಬಿದವರ ಪಾಲಿಗೆ ಕಲ್ಪತರು ನೀನೆ. ಕೊಪ್ಪಳದ ಗೌಸಿದ್ದಪ್ಪ ನಿನಗೆ ವಂದನೆ, ನಂಬಿದವರ ಪಾಲಿಗೆ ಕಲ್ಪತರು ನೀನೆ. ಉಡುಪಿಯ ಕೃಷ್ಣನೇ ನಿನಗೆ ವಂದನೆ, ನಂಬಿದವರ ಪಾಲಿಗೆ ಕಲ್ಪತರು ನೀನೆ. ಶಾಕ್ ಆಗ್ಬಿಡ್ತು ನನಗೆ, ಸುಮ್ಮನೆ ಕುಂತ್ಕೊಂಡ್ಬಿಟ್ಟೆ. ತಮ್ಮ ಎಷ್ಟು ದೇವ್ರದವಲ್ಲಿ ಇದು ನಾನು ಕೇಳಿಲ್ಲ ಅಲ್ಲಿ ಎಲ್ಲಿ ಅಂದೆ. ಏನು ಅನ್ಬೇಕವ ಸರ? 33,000 ಕೋಟಿ ದೇವ್ರುಗಳದಾವ, ಎಲ್ಲ ದೇವ್ರ ಹೆಸರು ಹೇಳವ ನಾನಂದವ. ತಮ್ಮ ನನ್ನ ಆಯುಸ್ಸು ವಯಸ್ಸು ಏನು ಉಳಿಯಂಗಿಲ್ಲಲೇ, ಬೇಡ ಬೇಡ, ಬೇಕಂದ್ರೆ ನೀ ಕೇಳಿದ್ರೆ ಫಸ್ಟ್ ಪ್ರೈಸ್ ಕೊಟ್ಬಿಡ್ತೀನಿ, ಸುಮ್ ಕೂಡಂದೆ. ಶರಣು ಮೇಷ್ಟ್ರ ಹಾಸ್ಯ ಚಟಾಕಿಗಳನ್ನು ಕೇಳ್ತಾ ಇದ್ರೆ ಹೊತ್ತು ಹೋಗಿದ್ದೇ ಗೊತ್ತಾಗೋಲ್ಲ. ತಮ್ಮದೇ ಆದ ಶೈಲಿಯ ಕಾಮಿಡಿಯಲ್ಲಿ ಮುಚ್ಚಿ ಮುಳುಗಿಸಿ ಬಿಡ್ತಾರೆ. ಮೇಷ್ಟ್ರ ಮತ್ತಷ್ಟು ಹಾಸ್ಯ ಚಟಾಕಿಗಳನ್ನು ಕೇಳೋಣ, ಆದರೆ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವಿರಾಮದ ಬಳಿಕ ಶರಣು ಕಾಮಿಡಿ ಕಮಾಲ್ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಶರಣು ಮೇಷ್ಟ್ರು ಹಳ್ಳಿ ಶಾಲೆಗಳಲ್ಲಿ ಪಾಠ ಮಾಡೋರು, ಹಾಗಾಗಿ ಹಳ್ಳಿ ಸೊಗಡಿನ ಹಾಸ್ಯಕ್ಕೆ ಇವರಲ್ಲಿ ಕೊರತೆ ಇಲ್ಲ. ಬನ್ನಿ ಮತ್ತಷ್ಟು ಮೇಷ್ಟ್ರ ಜೋಕ್ಸ್ ಕೇಳಿ ಎಂಜಾಯ್ ಮಾಡಿ. ಸರ ನಾನೊಂದು ಭಾವಗೀತೆ ಆಡ್ತೀನಿ ರೀ ಅಂದ. ತಮ್ಮ ಭಾವಗೀತೆ ಒಳ್ಳೆಯದು ಹಾಡಪ್ಪ ಅಂದೆ. ನಿಂತ್ಕೊಂಡ, ನಿನಗಾಗಿ ಓಡೋಡಿ ಬಂದೆ ಅಂದ. ಹಾಡು ಅಂದೆ. ಮುಂದೆ ಹಾಡಿನ್ರಿ ಅವ. ನಿನಗಾಗಿ ಓಡೋಡಿ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ, ಒಡಿ ಮಗ ಬಿಡಬೇಡ ಅವನನು, ನಿನ್ನಿಂದಲೇ ಕನಸೊಂದು, ನಿನಗಾಗಿ ಓಡೋಡಿ ಬಂದೆ. ಎಲ್ಲಿಂದ ಎಲ್ಲಿಗೆ ಲಿಂಕ್ ಇಟ್ಟಾನ ಪುಣ್ಯಾತ್ಮ. ತಮ್ಮ ಏನೇನು ಆಡಿದ್ಲಿ ಇದ್ರಾಗಂದೆ. ಸರ ಇದ್ರಾಗ ಜನಪದ ಗೀತೆ ಐತಿ, ಭಾವಗೀತೆ ಐತಿ, ಸಿನಿಮಾ ಗೀತೆ ಐತಿ, ನಿಮ್ಗೆ ಯಾವ್ದು ಬೇಕು ಅದನ್ನು ತಗರ್ರಿ ಅಂದ. ಶಾಣೆ ಅದಿ ಬಿಡ್ಲೆ ಕುಂದ್ರಂದೆ. ಮೂರನೇದವ ಬಂದ್ರೆ ಹೇಳ್ತೀನಿ ನಿಮಗೆ. ಸರ ನಾನು ಮುಂಗಾರು ಮಳೆ ಸಿನಿಮಾದ ಗೀತೆ ಆಡ್ತೀನಿ ರೀ ಅಂದ. ತಮ್ಮ ಸಿನಿಮಾ ಗೀತೆ ಆಡಬಾರಲ್ಲ ಶಾಲ್ಯಾಗ. ಸರ ನನ್ನ ಟ್ಯಾಲೆಂಟಿಗೆ ಅವಮಾನ ಮಾಡಬೇಡ್ರಿ ನೀವು ಅಂದ. ಹೇಳಲ್ಲೇ ನೀನು ಟ್ಯಾಲೆಂಟ್ ಏನು, ಸಿನಿಮಾ ಗೀತೆ ಆಡೋದು ಟ್ಯಾಲೆಂಟ್ ನಮಗನ ಅಂದೆ. ಇಲ್ಲ ಸರ, ನಾನು ಸಿನಿಮಾ ಗೀತೆ ಅವ್ರು ಏನು ಜಯಂತ್ ಕಾಯ್ಕಿಣಿ ಅವ್ರು ಬರೆದಿದ್ದಾರಲ್ಲ, ಅದನ್ನು ಅನಿಸುತ್ತಿದೆ ಯಾಕೋ ಇಂದೈತಲ್ಲ, ಅದನ್ನು ನಮ್ಮ ಕೊಪ್ಪಳ ಭಾಷೆದಾಗ ಆಡ್ತೀನಿ ರೀ ಸರ ಅಂದ. ಉತ್ತರ ಕರ್ನಾಟಕ ಭಾಷೆದಾಗ ಮುಂಗಾರು ಮಳೆ ಹಾಡು ಹಾಡ್ತೀಯಾ ಅಂದೆ. ಹೌದು ಸರ್, ಹಾಡ್ಲೆ ತಮ್ಮ ನೋಡೋಣ ಅಂದೆ. ಶುರು ಮಾಡಿನ್ರಿ ಅವ. ಉತ್ತರ ಕರ್ನಾಟಕ ಭಾಷೆದಾಗ ಮುಂಗಾರು ಮಳೆ ಹಾಡು ಹೇಳಿದ್ರೆ ಹೆಂಗಿರ್ತೈತಿ. ಅನಿಸ್ಲಾಕತ್ತೈತಿ ಯಾಕ ಇಂದು ನೀನೇ ನನ್ನಕಿ ಅಂತ, ಮಾಯದ ಲೋಕದಿಂದ ನನ್ನ ಸಂಬಂಧ ಬಂದಾಕ್ಯಂತ, ಯವ್ವ ಎಂತ ಮಧುರ ಯಾತನಿ, ಸಾಯಿ ಬಡಿ ಒಂದು ಸಲ ಹಂಗ ಸುಮ್ಮುಖ ಅನಿಸ್ಲಕತ್ತೈತಿ ಯಾಕ ಇಂದು, ಸುರ್ಲಕತ್ತಿರೋ ಆ ಮಳಿ ಒಡ್ಲಕತ್ತೈತಿ ನಿನ್ನದ ವಾಸನಿ, ಬ್ಯಾರೆ ಯಾರರ ಕನಿಷ್ನ್ಯಾಗ ನೀನು ಓದರ ಕಸಿವಿಸಿ, ಗುಂಡನ ಚಂದಪ್ಪ ಸೂಟಿ ಹಾಕ್ಯಾನ ನಿನ್ನಯ ಮಾರಿ ನೋಡಿದ ಕೂಡ್ಲೇನ, ನಿನಗೈತೇನು ಇದರ ವಿಚಾರ, ವದುರು ಒಮ್ಮೆ ನನ್ನ ಹೆಸರ ಹಂಗ ಸುಮ್ಮುಖ ಅನಿಸ್ಲಾಕೈತೈತಿ ಯಾಕ ಇಂದು. ಚಂದ ಆಡ್ತಿ ಬಿಡುತ್ತಮ್ಮ, ಕುಂತು ಬಿಡ. ಮತ್ತೊಬ್ಬ ಬಂದ್ರಿ ಲಾಸ್ಟ್ ಹುಡ್ಕ್ಯಂತನ ಬಂದವ. ಅತ್ತಾಗಿತ್ತಾಗ ಹಿಂಗೆ ನೋಡಾಕತ್ತೇನ. ಯಾಕಲೇ ಏನಾತ ಅಂದೆ. ಸರ್ ನಾನು ಒಂದು ಹಾಡು ಆಡ್ತೀನಿ ರೀ ಅಂದ. ಹಾಡು ಮಗನ ಯಾಕೆ ಹುಡುಕ್ಯಾಡಕತ್ತಿ ಅಂದೆ. ಶುರು ಮಾಡಿದ್ರಿ ಅವ. ಯಾರು ನನ್ನ ಪ್ಯಾಂಟ್ ಕದ್ದಿದ್ದು, ಯಾರು ನನ್ನ ಪ್ಯಾಂಟ್ ಕದ್ದಿದ್ದು, ಕರೆಯೋದು ಅಲ್ಲ ಬೆಳೆಯೋದು ಅಲ್ಲ ಪಟಾಪಟಿದು ಮೇಲೆ ಹಗ್ಗ ಕಟ್ಟಿದ್ದು. ಯಾಕಲೇ ತಮ್ಮಂದೆ. ಸರ ನಾನು ನಿನ್ನೆ ಪ್ಯಾಂಟ್ ಕದ್ದು ಬಿಟ್ಟಾರಿ, ಯಾರು ಅದನ್ನ ಕೇಳಕತ್ತೀನಿ ರೀ ಹಾಡಿನ ಮೂಲಕ ಅಂದೆ. ಇನ್ನೂ ಸುಮ್ಮನಿದ್ರಿ ಎಂತೆಂಥ ಹಾಡುಗಳು ಬರ್ತಾವಂತೇಳಿ ಅಲ್ಲಿಗೆ ನಿಲ್ಲಿಸಿಬಿಟ್ರಿ. ಅದು ನಮ್ಮ ಶಾಲ್ಯಾಗ ಒಬ್ಬ ಹುಡುಗದನ್ರಿ ಸಂತೋಷ್ ಅಂತೇಳಿ. ಸ್ನೇಹಿತರು ಹೇಳ್ತೀನಿ ನಿಮಗೆ, ಪ್ರಬಂಧ ಬರೆಯೋದ್ರಾಗಂದ್ರೆ ಅವು ಎತ್ತಿದ ಕೈ. ಎಲ್ಲಿ ಮಠ ಯಾವ ವಿಷಯ ಕೊಟ್ಟರು ಬರೀತಾನೆ. ನನಗೆ ವಿಚಿತ್ರ ಅನ್ನಿಸ್ತು. ಇವ ಇರೋದ 5ನೇ ಕ್ಲಾಸ್ ಇದ್ದಾನ, ಎಷ್ಟು ಚಂದ ಪ್ರಬಂಧ ಬರೀತಾನೆ. ಯಾವ ವಿಷಯ ಕೊಟ್ರ ಅಂತೇಳಿ ಆಕಳ ಬಗ್ಗೆ ಬರೆದಿದ್ದವ. ಆಕಳು ಎಂದರೆ ಸಾಧು ಪ್ರಾಣಿ. ಆಕಳಿಗೆ 4 ಕಾಲುಗಳು ಇರ್ತವೆ, ಹಿಂದೆ ಬಾಲವಿರುತ್ತದೆ. ಆಕಳು ನಮಗೆ ಹಾಲನ್ನು ಕೊಡುತ್ತದೆ ಮತ್ತು ಸಗಣಿಯನ್ನು ಕೊಡುತ್ತದೆ. ಇವಾಗ ವಿಷಯ ಚೇಂಜ್ ಮಾಡಿಬಿಡೋಣ, ಹೆಂಗೆ ಬರೀತಾನೆ ಅಂತೇಳಿ. ತಮ್ಮ ನಿನ್ನ ಲೈಟಿನ ಕಂಬದ ಬಗ್ಗೆ ಬರೀಲಿ ಏನು ನಾನು ಅಂದೆ. ಬರದವ.
ನಿಂತ್ಕೊಂಡು ಬರೆದು ಕೊಟ್ಟ ಏನಂತ, ಲೈಟಿನ ಕಂಬ ಉದ್ದಾಗಿರುತ್ತದೆ, ಅದಕ್ಕೆ ತಂತಿಯನ್ನು ಹಾಕಿರುತ್ತಾರೆ, ಲೈಟಿನ ಕಂಬಕ್ಕೆ ಆಕಳನ್ನು ಕಟ್ಟುತ್ತಾರೆ, ಆಕಳಿಗೆ 4 ಕಾಲುಗಳು ಇರ್ತವೆ, ಹಿಂದೆ ಬಾಲ ಇರುತ್ತದೆ, ಆಕಳು ನಮಗೆ ಹಾಲನ್ನು ಮತ್ತು ಸಗಣಿಯನ್ನು ಕೊಡುತ್ತದೆ. ಅಲೇ ಇವನ ಮತ್ತೆ ಅವಳು ಅಲ್ಲಿಗೆ ಬರಕತ್ತಿದ, ಹೋಗ್ಲಿ ಸಲ ಚೇಂಜ್ ಮಾಡೋಣ ಅಂತೇಳಿ ವಿಮಾನದ ಬಗ್ಗೆ ಬರೀಲಿ ಎಂದೆ. ಬರೆದು ಕೊಟ್ಟವ. ಮತ್ತೆ ವಿಮಾನ ಮೇಲೆ ಹಾರುತ್ತದೆ, ಕೆಳಗಡೆ ನಾವು ಬಗ್ಗಿ ನೋಡಿದಾಗ ನಮಗೆ ಲೈಟಿನ ಕಂಬ ಕಾಣುತ್ತದೆ, ಲೈಟಿನ ಕಂಬಕ್ಕೆ ಆಕಳನ್ನು ಕಟ್ಟುತ್ತಾರೆ, ಆಕಳಿಗೆ 4 ಕಾಲುಗಳಿರ್ತವೆ. ಹಿಂಗೆ ಬರ್ಕೊಂತ ಹಂಗೆ ಯಾವಾಗ ನೋಡಿದ್ರೆ ಆಕಳ ಬಿಟ್ಟು ಹೋಗವಲ್ಲವ, ಇಂಥ ಪ್ರಬಂಧ ಬರೆಯವ. ಅವ್ನಿಗೆ ಇನ್ನು ಯಾವ ವಿಷಯನ ಹೇಳೋಕೆ ಹೋಗಲಿಲ್ಲ. ಸ್ನೇಹಿತರೆ, ಶಾಲೆಯೊಳಗೆ ಇಂಥವು ಸಾಕಷ್ಟು ದಿನನಿತ್ಯ ನೂರಾರು ನೋಡ್ತೀವಿ ನಾವು. ಸದ್ಯಕ್ಕೆ ಶಾಲೆ ವಿಚಾರವನ್ನು ಬಿಡೋಣ. ಇನ್ನು ನಿತ್ಯ ಜೀವನದಲ್ಲಿ ಯಾವ ರೀತಿ ನಮಗೆ ನಗು ಸಿಗುತ್ತೆ ಅನ್ನೋದಾದರೆ, ಒಮ್ಮೆ ಏನಾಗ್ಬಿಟ್ಟಿತ್ತು, ಕವಿಗಳು ಬೇರೆ, ಕಿರಿಕಿರಿ ಕವಿಗಳು ಬೇರೆ. ಕಿರಿಕಿರಿ ಕವಿಗಳಂದ್ರೆ ಯಾವುದೋ ವಿಷಯವನ್ನು ಎಳೆದು ಅರ್ಥ ಆಗಲಿಲ್ಲ ಅಂದ್ರೆ 100 ಬೇರೆ ಹೇಳೋರು. ಅದಕ್ಕೆ ಹೇಳ್ತಾರೆ ಕವಿಗಳ ಕವನ ಕಿವಿಗಳ ಮರಣ ಅಂತೇಳಿ. ಹಿಂಗೆ ಕಿರಿಕಿರಿ ಕವಿಗಳೆಲ್ಲ ಸೇರ್ಕೊಂಡು ಒಂದು ಕವಿಗೋಷ್ಠಿ ಮಾಡೋಣ ಅಂತೇಳಿ ಅರ್ಧಂಬರ್ಧ ಏನು ಬರೆಯಿರ್ತಾರಲ್ಲ ಅವರೆಲ್ಲ ಸೇರ್ಕೊಂಡು ಒಂದು ಕವಿಗೋಷ್ಠಿ ಮಾಡಿಬಿಟ್ಟಿದ್ರು. ಅಂಥ ಒಬ್ಬನ್ನ ಈ ಕಿರಿಕಿರಿ ಕವಿಗಳನ್ನೇನು ಹುಟ್ಟಾಕಿದ್ನಲ್ಲ ಅವನ್ನ ಅಧ್ಯಕ್ಷನ ಮಾಡಿದ್ರು ಆ ಫಂಕ್ಷನಿಗೆ. ಒಂದೇದವ ಬಂದ, ನಾನು ಕವನ ಹೇಳ್ತೀನಿ ರೀ ಅಂತೇಳಿ. ಹೇಳಪ್ಪ ಅಂದ. ಅವಾಗ ಅಲ್ಲಿ ಬಂದು ಮೈಕ್ ಮುಂದೆ ನಿಂತಾನ, ಏನು ಕವನ ಹೇಳ್ಬೇಕಂತ ಗೊತ್ತಾಗವಲ್ದು. ಆ ಕಡೆ ಈ ಕಡೆ ನೋಡ್ದ, ಅಲ್ಲಿ ಯಾಕಂದ್ರೆ ಕಿರಿಕಿರಿ ಕವಿಗಳಲ್ಲ, ಅಲ್ಲೇ ಹುಟ್ಟಿಸ್ಬೇಕು ಪದಗಳನ್ನು. ಆ ಕಡೆ ಈ ಕಡೆ ನೋಡ್ದ, ಲೈಟಿನ ಕಂಬ ಕಾಣ್ತು, ಮೇಲೆ ಸೂರ್ಯ ಕಂಡ, ಸೂರ್ಯನ ಚಂದ ಪನ್ಕೊಂಡ, ಬರೆಯಕತ್ತಿಬಿಟ್ಟು ಹೇಳ್ದ ಅಲ್ಲೇ ಮೈಕ್ ಹಿಡ್ಕೊಂಡು, ಮೇಲೆ ಕಾಣುವುದು ಚಂದ್ರಬಿಂಬ, ಎದುರಿಗೆ ಕಾಣುವುದು ಲೈಟಿನ ಕಂಬ ಅಂತ. ಮೇಲೆ ಕಾಣುವುದು ಚಂದ್ರಬಿಂಬ, ಎದುರಿಗೆ ಕಾಣುವುದು ಲೈಟಿನ ಕಂಬ. ಹಾ, ಅವನು ಹಿಡಿದು ಹೊರಟಿದ್ದಾನೆ ಪ್ಲಾಸ್ಟಿಕ್ ಚಂಬ, ಪ್ಲಾಸ್ಟಿಕ್ ಚಂಬ, ಪ್ಲಾಸ್ಟಿಕ್ ಚಂಬ. ಎಂತ ಆರೋಪ. ಒಂದೇದ ಫ್ಲಾಪು. ಅಧ್ಯಕ್ಷ ಏನು ಕಿರಿಕಿರಿ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದವ ಅಲ್ಲೇ ಡಲ್ ಹೊಡೆದ್ಬಿಟ್ಟು ಸುಮ್ ಕೂತ್ಕೊಂಡ್ಬಿಟ್ಟು ಏನೇನು ಕೇಳ್ಬೇಕಂತೇಳಿ. ಎರಡನೇದವ ಬಂದ, ನನ್ನ ಕವನದ ಶೀರ್ಷಿಕೆ ಪ್ರಕೃತಿ, ಇದರ ಚೆನ್ನಾಗಿರ್ಬೋದು ಕೇಳೋಣ ಅಂತ ಕುಂತ್ಕೊಂಡು. ಪ್ರಕೃತಿಯೇ ಅಡಿಗೆ ಮನೆ, ಪ್ರಕೃತಿಯೇ ಅಡಿಗೆ ಮನೆ, ಕಲ್ಲುಗಳೇ ತರಕಾರಿ, ಹಲ್ಲುಗಳೇ ಶಿಕಾರಿ ಅಂದ. ಒಗ್ಗೋ ಇವನು ಇನ್ನೂ ಏನೇನು ಬರ್ತಾವನು ಅಂತಂದವ್ರು. ನೆಕ್ಸ್ಟ್ ಬಂದ್ರಿ ಒಬ್ಬ ಬಂದು ನಿಂತ್ಕೊಂಡ, ನನ್ನ ಕವನದ ಶೀರ್ಷಿಕೆ ನಾಯಿ ಅಂದ. ಅಲ್ಲಲ್ಲ ತಾಯಿ ಅಂದ. ಮತ್ತೆ ಇರಲಿ ಯಾವುದೋ ಒಂದು ಹೇಳಪ್ಪ ಅಂದ. ನಿಂತ್ಕೊಂಡ, ನನ್ನ ತಾಯಿ ಸಾಕಿದ್ದಳೊಂದು ನಾಯಿ ಅಂದ. ಕುಂತಾರೆಲ್ಲ ವಾ 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 ವಾ, ಪ್ರಾಸಪದ ಚಂದ ಬಂತಲ್ಲ. ಅವ 2ನೇ ಸಲ ಮತ್ತೆ ಅಂದ, ನನ್ನ ತಾಯಿ ಸಾಕಿದ್ದಳೊಂದು ನಾಯಿ, ವಾ 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 ವಾ. ಇವನು 3ನೇ ಸಲನು ನನ್ನ ತಾಯಿ ಸಾಕಿದ್ದಳೊಂದು ನಾಯಿ, ವಾ ವಾ ಅಂದ್ರು. ಇವ ಯಾವಾಗ 8ನೇ ಸಲನು ನನ್ನ ತಾಯಿ ಸಾಕಿದ್ದಳೊಂದು ನಾಯಿ ಅಂದ, ಹೆಣ್ಮಕ್ಳೆಲ್ಲ ಹಚ್ಚೆ ಅನ್ನಕತ್ತಿಬಿಟ್ರು. ಗಂಡು ಮಕ್ಕಳು ವಾ ವಾ ಹೋಗಿ ವಾವ್ ವಾವ್ ಅನ್ನಕತ್ತಿದ್ರು. ಇವಾಗ ಮುಂದೆ ಬರವಲ್ದು, ನೆನಪಾಗವಲ್ದು, ಏನು ಬರೀ ಅನ್ನ ಹೇಳಕತ್ತೇನೆ. ಇವ ಯಾವಾಗ 17ನೇ ಸಲನು ನನ್ನ ತಾಯಿ ಸಾಕಿದ್ದಳೊಂದು ನಾಯಿ ಅಂದ, ಎಂದೊಬ್ಬ ತಲೆ ಕೆಟ್ಟಬಿಡ್ತು. ಎಷ್ಟು ಸಲ ಕೇಳ್ತಾರೆ ಪದೇ ಪದೇ ಅದನ್ನು. ಯಾವ್ದು ನಿಂತ್ಕೊಂಡ್ಬಿಟ್ಟ, ಲೇ ನಿಮ್ಮವ್ವ ನಾಯಿ ಸಾಕಿದ್ದಳಕ ಅದನ್ನು ತಂದು ಯಾಕೆ ಇಲ್ಲಿ ಸ್ಟೇಜ್ ಮೇಲೆ ಬಿಟ್ಟಾಳಲ್ಲೇ ಅಂದವ. ಅಲ್ಲಿಗೆ ಈ ಕವಿಗೋಷ್ಠಿಯನ್ನು ಕೇಳಿ 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 ಸಾಕಾಗಿ ಹೋಗ್ಬಿಟ್ಟಿತ್ತು. ಕುಂತ್ಕೊಂಡವ್ರು ಅಲ್ಲೊಬ್ಬ ಮುಂದೆ ಕುಂತ್ಕೊಂಡಿದ್ದು ಕೇಳ್ಕೊಂತ ಎದ್ದು ಹೋಗ್ಬಿಟ್ಟವ. ಆ ಕಡೆ ಪಕ್ಕದಾಗ ಒಂದು ಫಂಕ್ಷನ್ ನಡೆಯಕತ್ತಿತ್ತು. ಅಲ್ಲಿ ಒಬ್ಬ ಅಲ್ಲೇ ಕುಂತ್ಕೊಂಡ್ಬಿಟ್ಟು ಅದನ್ನಾರ ಕೇಳೋಣ, ಇವ್ರದ್ದು ಯಾರು ಕವನ ಕೇಳ್ತಾರೆ, ಕಿವಿ ಎಲ್ಲ ರಕ್ತ ಬರ್ತೈತಿ ಅಂತೇಳಿ. ಅಲ್ಲಿ ಹೋದ, ಅಲ್ಲಿ ಸಂಗೀತದ ಕಾರ್ಯಕ್ರಮ ನಡೆದಿತ್ತು. ಒಬ್ಬ ಹೆಣ್ಮಗಳು ಹೇಳ್ತೀನಿ ನಿಮಗೆ, ಎದ್ದೋಡಿ ರಾಗ ಬಿದ್ದೋಡಿ ತಾಳ್ದಾಗ ಆಡಕತ್ತಿದ್ಲು. ಹೆಂಗಿರ್ಬೇಕು ಅನ್ನೋದನ್ನ ನೀವು ಸ್ವಲ್ಪ ಯೋಚನೆ ಮಾಡಿರಿ. ಕೇಳ್ಕೊಂತ ಕುಂತ್ಕೊಂಡ ಮಗ್ಲಿದ್ದವಾಗ ಹೇಳ್ದ, ಯಪ್ಪ ಈ ಹೆಣ್ಮಗಳು ಆಡೋದರ ಮುಗಿಸಿರು ಚಲೋ ಐತಪ್ಪ ಯಪ್ಪ, ಅಲ್ಲಿ ಆ ಕವನ ಕೇಳ್ದ ಚಲೋ ಐತೆ, ಇದನ್ನ ಯಾರು ಕೇಳ್ತಾರ, ಏನು ಸರಿ ಆಡ್ತಾಳೆ ಈಕಿ ಅಂತ ಅಂದ. ಮೋಸ್ಟ್ಲಿ ಆಕಿ ತಲೆ ಕೆಟ್ಟಿರ್ಬೇಕು ಅಂತ ಅಂದ. ಅವಾಗ ಮಗ್ಲಿದ್ದವ ಅಂದ, ಯಾಕ್ರಿ ಯಾಕೆ ಹಂಗೆ ಮಾತಾಡ್ತೀರಿ ಅಂದ. ಅಲ್ಲ, ನಾವ ಇಷ್ಟು ಒಂದು ಅರ್ಧ ಗಂಟೆ ಈಗ ಹಾಡು ಕೇಳಿ ಸಹಿಸವಲ್ವಿ, ಈ ಮನೆಯಾಗ ಅದನಲ್ಲ ಅವಾಗ ಗಂಡ ಹೆಂಗೆ ಸಹಿಸ್ಬೋದು ಈಕಿನ್ನ ಅಂದ. ಮಗ್ಲಿದ್ದವ ಅಂದ, ಆಕೆ ನಾನು ಹೇಳ್ತೀರಿ ಅಂದ. ಸುಮ್ಮನೆ ಅದು ಬಂದ್ಬಿಟ್ಟವ, ಬೇಡ ಇನ್ನೇನು ಅನಾಹುತ ಆಗುತ್ತದೆ ಅಂತೇಳಿ ಬಂದು ಈ ಕಡೆ ಕುಂತ್ಕೊಂಡ. ಈ ಕಿರಿಕಿರಿ ಕವಿಗೋಷ್ಠಿಯನ್ನು ಕೇಳಿ ಸಾಕಾಗಿ ಕಿವಿ ಎಲ್ಲ ಹಾಳು ಮಾಡ್ಕೊಂಡವ್ರು ಏನು ಮಾಡಿಬಿಟ್ರು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಬಿಟ್ರು. ಕಿರಿಕಿರಿ ಕವಿಗೋಷ್ಠಿ ಅಧ್ಯಕ್ಷನ ಹಿಡ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ನಿಂದ್ರಿಸಿದ್ರು. ಹೋಗಿ ಅವ್ರ ಕಟಕಟೆಗೆ ನಿಂತ್ಕೊಂಡು ನ್ಯಾಯಾಧೀಶರು ಇವಾಗ ಎಷ್ಟೋ ಮಂದಿ ನೆಮ್ಮದಿ ಹಾಳು ಮಾಡ್ಯಾರ, ಇವ್ರು ಎಂತೆಂದ್ಬೇಕಂತ ಕವನಗಳನ್ನು ಬರೆದು ಇವಾಗ ಜೈಲು ಶಿಕ್ಷೆ ಕೊಡ್ಬೇಕಂತೇಳಿ ಶಿಕ್ಷೆ ಪ್ರಕಟ ಮಾಡಾಕತ್ತಿದ್ರು. ಆವಾಗ ಅವ ಹೇಳಿದೆ ನ್ಯಾಯಾಧೀಶರಿಗೆ, ಸರ ಸ್ವಲ್ಪ ನನ್ನ ಮುಖ ನೋಡ್ರಿ, ಸರ್ ನನ್ನ ಮುಖ ನೋಡ್ರಿ ಅಂತ ಅಂದ. ಎದಕ್ಕೆ ಲೇತಮ್ಮ, ನಾನು ನೆನಪಾಗೋಲ್ಲೇನು ಸರ್ ನಿಮ್ಗಂದ. ನೀನು ಯಾವಾಗ ನನಗೆ ಗೊತ್ತೇ ಇಲ್ಲಪ್ಪ, ಯಾವಾಗ ಬಂದಿದ್ದು ನಿನ್ನ ಮುಖನೂ ನೋಡಿಲ್ಲ ಅನ್ನಂದ. ಸರ್ 3 ವರ್ಷದ ಹಿಂದೆ ನಿಮ್ಮ ಮನೆಗೆ ಬಂದಿದ್ದೆ, ಕಾಫಿ ಕುಡಿದೋಗಿದ್ದೆ, ನಿಮ್ಮ ಹೆಂಡ್ತಿಗೆ 1-2 ಕವನಗಳನ್ನು ಹೇಳಿದ್ದೆ, ಅವರು ನನ್ನ ಇನ್ಸ್ಪಿರೇಷನ್ ಮಾಡ್ಕೊಂಡು ಅವ್ರ ಕವನಗಳನ್ನು ಬರೆಯಕತ್ತಿದ್ರು ಅಂದ. ಜಡ್ಜಿಗೆ ಹೇಳ್ತೀನಿ ನಿಮಗೆ,
ಎಲ್ಲಿಲ್ಲದ ಸಿಟ್ಟು ಬಂತು. ಅವ 1 ವರ್ಷ ಸಾಧಾರಣ ಶಿಕ್ಷೆ ಬರಿಬೇಕಂತ ಮಾಡಿದ್ದ, ಜೀವಾವಧಿ ಶಿಕ್ಷಣ ಕೊಟ್ಬಿಟ್ಟ ಅವಾಗ. ಮಗನ ಯಾಕೆ ನಿನಗೆ ಜೀವಾವಧಿ ಶಿಕ್ಷೆ ಕೊಟ್ಟಿನಂದ್ರೆ, ಮುಂಚೆ ನೀ ಬರೋಕಿನ ಮುಂಚೆ ನನ್ನ ಹೆಂಡ್ತಿ ಹೊತ್ತಿಗೆ ಊಟ ಮಾಡಿ ಹಾಕ್ತಿದ್ಲ ನನಗೆ. ನೀನು ಯಾವಾಗ ಒಂದು ಕವನ ಬರೆಯ ಹುಚ್ಚಿಡಿಸಿದಿ ಆವಾಗಿಂದ ನನ್ನ ಅಡಿಗೆ ನಾನಾ ಮಾಡ್ಕೋಬೇಕಾಗೈತಿ. ಹೋಗು ಮಗನ, ನೀನು ಇನ್ನು ಹೊರಗಿದ್ಕೊಂಡು ಎಷ್ಟೋ ಸಂಸಾರಗಳನ್ನ ಹಾಳು ಮಾಡೋದು ಬೇಡ, ಹೋಗ್ಬಿಡು ಅತ್ತಾಗ ಅಂತೇಳಿ. ಮುರಡಿ ಮೇಷ್ಟ್ರು ಇಷ್ಟೊತ್ತು ನಿಮ್ಮನ್ನ ನಗೆಗಡಲಿನಲ್ಲಿ ತೇಲಿಸಿದರು. ಸಾಕಷ್ಟು ಹಾಸ್ಯ ಚಟಾಕಿಗಳನ್ನು ಆರಿಸಿ ರಂಜಿಸಿದರು. ಇಷ್ಟೇ ಮಾತ್ರವಲ್ಲ, ಇನ್ನಷ್ಟು ಸಂಚಿಕೆಗಳಲ್ಲಿ ಶರಣು ಮೇಷ್ಟ್ರು ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾರೆ, ಮತ್ತಷ್ಟು ಕಾಮಿಡಿ ಪಂಚ್ ಕೊಡ್ತಾರೆ. ನಿರೀಕ್ಷಿಸಿ. ಇದೇ ಇವತ್ತಿನ ವಿಶೇಷ. ಶರಣು ಕಾಮಿಡಿ ಕಮಾಲ್. ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ತೆ.